ರೈತರಿಂದ ಬೆಳೆ ಸಮೀಕ್ಷೆ ಕಾರ್ಯಕ್ರಮ. ಮೊಬೈಲ್ನಲ್ಲಿ ರೈತರ ಬೆಳೆ ಸಮೀಕ್ಷೆ ಆಪ್ ಡೌನ್ಲೋಡ್ ಮಾಡಿ. ನಿಮ್ಮ ಹೊಲದಲ್ಲಿ ನೀವು ಬೆಳೆದ ಬೆಳೆಯ ಒಂದು ಫೋಟೋವನ್ನು ತೆಗೆದು ಅಪ್ಲೋಡ್ ಮಾಡಿ. ಅದಕ್ಕೆ ನೀವೇ ಬೆಲೆ ನಿಗದಿ ಮಾಡಿ. ಹೀಗೆ ಕೃಷಿ ಇಲಾಖೆಯ ಜಾಹೀರಾತೊಂದು ಇತ್ತೀಚೆಗೆ ಸಖತ್ ವೈರಲ್ ಆಗ್ತಿದೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಕೃಷಿ ಸಚಿವ ಬಿಸಿ ಪಾಟೀಲ್ ಹಾಗೆ ಇಲಾಖೆಯ ರಾಯಭಾರಿ ದರ್ಶನ್ ಅವರು ಪ್ರಸ್ತುತಪಡಿಸುವ ಈ ಜಾಹೀರಾತಿಗೆ ಇದೀಗ ಎಲ್ಲೆಡೆ ಪ್ರಶಂಸೆಗಳು ವ್ಯಕ್ತವಾಗ್ತಿದೆ. ನಿಮ್ಮ ಹೊಲದಲ್ಲಿ ನೀವು ಬೆಳೆದ ಬೆಳೆನ ನೀವೇ ಒಂದು ಫೋಟೋ ತೆಗಿರಿ, ಅದನ್ನ ಈ ಆ್ಯಪ್ ಮುಖಾಂತರ ಅಪ್ಲೋಡ್. ಬೆಳೆ ಸಮೀಕ್ಷೆ ಮಾಡುವಂತ ಅಧಿಕಾರ ನಿಮ್ಮ ಕೈಗೆ ಕೊಟ್ಟಿದ್ದೇವೆ. ನಿಮ್ಮ ಅಧಿಕಾರನ ಬೇರೆಯವರ ಕೈಗೆ ಕೊಡಬೇಡಿ. ನಿಮ್ಮ ಹಕ್ಕನ್ನ ನೀವೇ ಚಲಾಯಿಸಿ. ನಿಮ್ಮ ಬೆಳೆಗೆ ನೀವೇ ಸಮೀಕ್ಷೆ. ಹೌದು, ಈ ಜಾಹೀರಾತು ಇದೀಗ ಎಲ್ಲ ಚಾನೆಲ್ಗಳಲ್ಲೂ ಬಿತ್ತರವಾಗ್ತಿದೆ. ಅಚ್ಚರಿ ಅಂದ್ರೆ ದರ್ಶನ್ ಅವರ ಯಾವುದೇ ವಿಡಿಯೋಗಳನ್ನು ಹಾಕಲ್ಲ ಅಂದಿದ್ದ ಮಾಧ್ಯಮಗಳು ಇದೀಗ ಈ ಜಾಹೀರಾತನ್ನು ಪ್ರಸಾರ ಮಾಡ್ತಿದೆ. ಅವರೇ ಹೇಳಿದಂತೆ ದರ್ಶನ್ ಕ್ಷಮೆ ಕೇಳುವವರೆಗೂ ಅವರಿಗೆ ಸಂಬಂಧಪಟ್ಟ ಯಾವುದೇ ಸುದ್ದಿಗಳನ್ನು, ಸಿನಿಮಾ ಹಾಡುಗಳನ್ನು ಪ್ರಸಾರ ಮಾಡುವುದಿಲ್ಲ ಎಂದು ಹೇಳಿದ್ರು. ಆದರೆ ಇದೀಗ ಜಾಹೀರಾತು ನೀಡಿದಾಕ್ಷಣ ಎಲ್ಲ ಶಪಥಗಳನ್ನು ಕೈಬಿಟ್ಟು ದರ್ಶನ್ ಅವರು ಮಾತನಾಡುವ ವಿಡಿಯೋವನ್ನು ಎಲ್ಲ ಮಾಧ್ಯಮಗಳು ಪ್ರಸಾರ ಮಾಡ್ತಿದೆ. ಇದು ಸರಕಾರಿ ಜಾಹೀರಾತು ಎಂದು ಮಾಧ್ಯಮಗಳು ಪ್ರಸಾರ ಮಾಡ್ತಿದೆಯೋ ಗೊತ್ತಿಲ್ಲ. ಇನ್ನು ದರ್ಶನ್ ಅವರ ಮುಂದಿನ ಚಿತ್ರಗಳಿಗೂ ಇದೇ ಪರಿಸ್ಥಿತಿ ನಿರ್ಮಾಣವಾದರೂ ಅಚ್ಚರಿಯಿಲ್ಲ. ಅದ್ಯಾವುದೋ ಸಿನಿಮಾ ರಿಲೀಸ್ ಅಂದಾಗ ಮಾಧ್ಯಮಗಳಿಗೆ ಕಮರ್ಷಿಯಲ್ ಕೊಡುವುದು ವಾಡಿಕೆ. ಹೀಗೆ ದರ್ಶನ್ ಅವರ ಮುಂದಿನ ಸಿನಿಮಾ ಬಂದಾಗಲೂ ಕಮರ್ಷಿಯಲ್ ಅನ್ನು ಕೊಡ್ತಾರೆ. ಆವಾಗಲೂ ಈ ಮಾಧ್ಯಮಗಳು ಆ ಚಿತ್ರದ ಬಗ್ಗೆ ಪ್ರಸಾರ ಮಾಡುತ್ತೋ ಅಥವಾ ದರ್ಶನ್ ಕ್ಷಮೆ ಕೇಳುವವರೆಗೂ ಪ್ರಸಾರ ಮಾಡಲ್ಲ ಎಂದು ಸುಮ್ಮನಿರುತ್ತೋ ಗೊತ್ತಿಲ್ಲ. ಎಲ್ಲದಕ್ಕೂ ಕಾಲನೇ ಉತ್ತರಿಸಬೇಕು. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.